ಬಿ.ಕೆ. ಹರಿಪ್ರಸಾದ್ ಬಾಲಿಶವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರೊಮ್ಮೆ ಇತಿಹಾಸ ಓದಬೇಕು. ಅಂಡಮಾನ್ ನಿಕೋಬಾರ್ ಜೈಲಿಗೊಮ್ಮೆ ಹೋಗಿ ಬನ್ನಿ, ನಿಮಗೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಕಾಲಪಾನಿ ಶಿಕ್ಷೆ ಹೇಗಿತ್ತು ಎಂಬುದನ್ನು ಅಲ್ಲಿ ಸೌಂಡ್ ಆ್ಯಂಡ್ ಲೈಟ್ ಮೂಲಕ ತೋರಿಸಲಾಗುತ್ತೆ. ಮುಸಲ್ಮಾನರನ್ನು ಓಲೈಕೆ ಮಾಡಲು ಕಾಂಗ್ರೆಸ್ನವರು ಸಾರ್ವರ್ಕರ್ ವಿರೋಧ ಮಾಡ್ತಾ ಇದ್ದಾರೆ. ಸಾರ್ವರ್ಕರ್ ಹಿಂದೂ ಮಹಾಸಭಾ ನಾಯಕರಾಗಿದ್ದೇ ಈ ವಿರೋಧಕ್ಕೆ ಕಾರಣ ಎಂದು ಶಾಸಕ ರಘುಪತಿ ಭಟ್ ಉಡುಪಿಯಲ್ಲಿ ಹೇಳಿದ್ದಾರೆ. ಆ ಕಾಲದಿಂದ ರಾಷ್ಟ್ರೀಯವಾದ ಮತ್ತು ಹಿಂದೂ ಮಹಾಸಭಾವನ್ನು ಸ್ಥಾಪಿಸಿದರು. ಹಿಂದೂಗಳ ಪರವಾಗಿ ಹೋರಾಟವನ್ನು ಮಾಡಿದರು. ಅದು ಇವತ್ತು ಕಾಂಗ್ರೆಸ್ನವರಿಗೆ ಆಸೆ ಏನು ಅಂತಂದರೆ, ಒಬ್ಬ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು ಹಿಂದೂ ಪರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡವರ ಬಗ್ಗೆ ನಾವು ತೆಗಳಿದರೆ ಮುಸಲ್ಮಾನರು ನಮಗೆ ಓಟ್ ಕೊಡ್ತಾರೆ ಅಂತ ಹೇಳುವಂಥ ಭ್ರಮೆಯಲ್ಲಿದ್ದಾರೆ. ಆದರೆ ಇವತ್ತು ಕಾಲ ಬದಲಾಗಿದೆ. ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟದ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಮುಸಲ್ಮಾನರು ಇವತ್ತು ಬದಲಾವಣೆ ಆಗಿದ್ದಾರೆ. ಹಾಗಾಗಿ ಮುಸಲ್ಮಾನರು ಓಟ್ ಸಿಗ್ತದೆ ಅಂತ ಇವರು ಸಾವರ್ಕರನ್ನು ವಿರೋಧ ಮಾಡಿದರೆ ಇವರಿಗೆ ನಷ್ಟ ಬಿಟ್ಟರೆ ಇದರಿಂದ ಅವರ ಲಾಭ ಅಷ್ಟೇ. ಅಷ್ಟಕ್ಕೋಸ್ಕರ ಮಾತ್ರ ಮಾಡಿಬಿಟ್ರೆ ಸಾವರ್ಕರ್ ಏನು ಮಾಡಿದೆ ಅಂತ ಅವ್ರ ವೈಯಕ್ತಿಕವಾಗಿ ಕೇಳಿದ್ರೆ ಅವರಿಗೆ ಗೊತ್ತಿದೆ. ಯಾರು ವಿರೋಧದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಸಲಹೆ ಕೊಡ್ತೇನೆ. ಬಿ.ಕೆ. ದಯವಿಟ್ಟು ಅವರು ಅಂಡಮಾನ್ ನಿಕೋಬಾರ್ನ ಜೈಲಿಗೆ ಒಮ್ಮೆ ಭೇಟಿ ಕೊಟ್ಟು ಬರಬೇಕು ಮತ್ತು ಒಂದು ದಿವಸ ಉಳಿದು ರಾತ್ರಿಯಲ್ಲಿ ಸೌಂಡ್ ಆ್ಯಂಡ್ ಲೈಟ್ಸ್ನ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಸಾವರ್ಕರ್ ಆ ಜೈಲಲ್ಲಿ ಯಾವ ರೀತಿಯ ಶಿಕ್ಷೆಯನ್ನು ಅನುಭವಿಸಿದ್ರು, ಯಾವ ಘಟನೆಗಳನ್ನು ತೋರಿಸಿ ಮಾಡ್ತಾರೆ. ಸೊ ಹಾಗಾಗಿ ಒಮ್ಮೆ ಅದನ್ನು ನೋಡಿ ಬಂದರೆ ಸಾವರ್ಕರ್ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಲಿಕ್ಕೆ ಎಷ್ಟು ತ್ಯಾಗ, ಬಲಿದಾನ ಮತ್ತು ನೋವನ್ನು ಸಹಿಸಿಕೊಂಡಿದ್ದಾರೆ ಅಂತ ನೋಡಿ. ಅಲ್ಲಿ ಗಾಣದ ತಿರುಗುವಂಥದ್ದು ತೋರಿಸ್ತಾರೆ. ಅದರಲ್ಲಿ ದಿನನಿತ್ಯ ಗಾಣದಲ್ಲಿ ಎತ್ತುಗಳು ಸುತ್ತು ಬಂದಾಗ ಇವರು ಸುತ್ತು ಮಾಡಿ ಎಣ್ಣೆ ಕರಗಿಸಿದಂಥದ್ದು ಸಿಗ್ತದೆ. ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದ ಕಾಣ್ತದೆ. ಸೊ ಅಂಥ ಸಾವರ್ಕರ್ ಬಗ್ಗೆ ಆ ರೀತಿ ಮಾತಾಡೋದು